ಎಂತ ಗೊತ್ತಾ, ಸ್ಕ್ರೋಲ್ ಮಾಡಿಬಿಡಕ್ಕ. ನಮ್ಮ 60 ವರ್ಷದ ಅಜ್ಜಿ ಆಚರಣೆ ಹ್ಯಾಂಗೆ ಮಾಡ್ತಂದ್ರೆ ಈ ಸಣ್ಣ ವೀಡಿಯೋದ ನಿಮ್ಗೆ ತೋರಿಸ್ತಾ ಕಾಣಿ. ಸ್ಕಿಪ್ ಮಾಡಿದೆ ವೀಡಿಯೋ ಕಾಣಿ, ಸಣ್ಣ ವೀಡಿಯೋ. ಇದು ಕೊಳ್ಳಿ ಹೂ ಮತ್ತು ಸಾಣಿ ಹೂ ಕಾಣಿ, ಕರೆಕ್ಟಾಗಿ ಕಣ್ಕಣಿ. ಇದು ಕುಂಕುಮ ಮತ್ತು ಗಂಧ ತೆಗೆದು ಇಟ್ಟಿರ. ವರ್ಷಕ್ಕೊಂದ್ಸಲ ಅಜ್ಜಿ ಬಪ್ಕೊಳ್ಳಿ ನಮ್ಮ ಅಜ್ಜಿಗೆ ಯಾವ ಕೈಯಲ್ಲಿ ಧೂಪ ಇಟ್ಕೊಂಡು ಯಾವ ಕೈಯಲ್ಲಿ ಗಂಟೆ ಮಣಿ ಇಟ್ಕೊಂಡು ಗೊತ್ತಿಲ್ಲದೆ ಎಡ ಕೈಯೆಲ್ಲ ಧೂಪ ಇಟ್ಕೊಂಡು ಪೂರ ಚೊಲ್ಲಿ ಐತೆ ಕಾಣಿ. ಎಡ್ವಟ್, ಫುಲ್ ಎಡ್ವಟ್, ಡಿಪ್ರೆಷನ್ ಕಾಣಿ. ಎಡಿ ಬಳಸ್ತಿದ್ರೆ ಕೋಳಿ ಸಾರು ಮತ್ತು ಉದ್ದಿನ ದೋಸೆ ಒಳ್ಳೆ ಕಾಂಬಿನೇಷನ್ ಕಾಣಿ. ಎಡಿ ಬಳಸ್ತಿದ್ರ ಫಸ್ಟ್ ಹೊತ್ಲು ತೊಳ್ಕೊತಿದ್ರು ಕಾಣಿ. ಹೊತ್ಲು ತೊಳ್ಕೊಂಡ್ರೆ ಶೇಡಿ ಎಲ್ಲ ಗೆರೆ ಹಾಕ್ತಿದ್ರು ಕಾಣಿ. ಮತ್ತೆಂತಂದರೆ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಮನೇಲಿ ಈ ಥರ ಅಜ್ಜಿ ಆಚರಣೆ ಮಾಡ್ತಿದ್ರೆ ಒಂದು ಕಾಮೆಂಟ್ ಮಾಡಿ. ಮಿಸ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ. ಅಕ್ಕಿ ಇಟ್ಟರೆ ಅಕ್ಕಿ ಮೇಲೆ ದೀಪ ಇಟ್ಟು ದೀಪ ಹಚ್ಚರ ಬಟ್ ಜೋರು ಗಾಳಿ ಬಪ್ಪ ದೀಪ ನಂಗೆ ಹೋಯ್ತು. ಮತ್ತು ಪುನಃ ಬೆಂಕಿ ಕಡ್ಡಿಕೆ ಮತ್ತು ಪುನಃ ಹಚ್ಚರ ಓಕೆ ಹಿಡ್ಕಂತ ಸಕ್ಸಸ್ಫುಲಿ. ಸಾಣಿ ಹೂ ಮತ್ತು ಕೊಳ್ಳಿ ಹೂ ಇಡ್ತಿದ್ರು ಕಣಿ. ಇದು ಕೊಳ್ಳಿ ಹೂ, ಅದು ಆಚೆಗಿದೆ ಸಾಣಿ ಹೂ ಕಣಿ. ಸಾಣಿ ಹೂ ಕೊಳ್ಳಿ ಹೂ ಇಟ್ಟ ನೆಕ್ಸ್ಟ್ ಎಲೆ ಅಡಿಕೆ ಇಟ್ಟರು ಕಣಿ. ಎರಡು ಕಡೆ ಎಲೆ ಅಡಿಕೆ ಇಟ್ಟರೆ ಎಲೆ ಅಡಿಕೆ ಇಟ್ಕೊಂಡು ನೆಕ್ಸ್ಟ್ ಕಾಯಿ ಹೊಡಿತಿದ್ರು ಕಣಿ. ಕಾಯಿ ಹೊಡೆದು ಹಿಂಗೆ ಸುತ್ತರಿಸಿ ಎಡಿಗೂ ಮತ್ತು ಹೊಸ್ಲಿಗೂ ಸುತ್ತರಿಸ್ರು ಕಣಿ. ಕಾಯಿ ಮೇಲೆ ಉದ್ದಿನ ದೋಸೆ ಇಟ್ರು ಕಣಿ. ಕಾಯಿ ಮೇಲೆ ಉದ್ದಿನ ದೋಸೆ ಇಟ್ಟರು. ಉದ್ದಿನ ದೋಸೆ ಯಾರು ಕತ್ಕೊಂತಿರ್ಕಂಬ ವೆಯ್ಟ್ ಮಾಡಿ, ಸ್ಕಿಪ್ ಮಾಡಿಬಿಡಿ. ಉದ್ದಿನ ದೋಸೆ ಯಾರು ಕತ್ಕೋತಿರ್ಕಂಬ ಕಣಿ. ಎರಡು ಬದಿ ಉದ್ದಿನ ದೋಸೆ ಇತ್ತು. ಉದ್ದಿನ ದೋಸೆ ಇಟ್ಟು ಧೂಪ ಆರತಿ ಮಾಡ್ತಿದ್ರು ಕಣಿ. ಎಡಿಗೂ ಆರತಿ ಮಾಡ್ತಾರೆ. ಈಗ ಹೊಸ್ಲು ಮೇಲೆ ಹಾಕೋದು ಅಕ್ಕಿ ತೆಕ್ಕೊಟ್ರೆ ಅದನ್ನ ಹಾಕೋಗಿರುತ್ತೆ. ನಾನು ಹಾಕಿದೆ ಎಡಿ ಕಣಿ. ಕೋಳಿ ಸಾರು, ಉದ್ದಿನ ದೋಸೆ, ಈಗ ದೋಸೆ ಕತ್ಕೋರು ಕಣಿ. ಕಳ್ರು ಬಂದು ದೋಸೆ, ಎರಡು ದೋಸೆ ಕತ್ಕೋರು ಕಳ್ರು ಬಂದು ಕಣಿ. ನಮಸ್ಕಾರ ಮಾಡ್ಕೊಂಡು ಎಡಿ ಕಣಿ. ಮತ್ತು ಆಗಲೇ ಹೇಳ್ದಂಗೆ ಈ ಚಾನಲ್ ನೀಗಳೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಿಸ್ ಮಾಡಿದೆ ವೀಡಿಯೋ ಕಣಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿರ ಇಲ್ಲ ಅಂತ ಚೆಕ್ ಮಾಡ್ಕಣಿ. ಬಾಯ್ ಥ್ಯಾಂಕ್ ಯು.